ಹಲೋ, ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಫಸ್ಟ್ ವ್ಲಾಗ್. ನಾವು ಪಯ್ಯನೂರಿಗೆ ಹೋಗ್ತಾ ಇದ್ದೀವಿ. ನನ್ನ ಫಸ್ಟ್ ಜರ್ನಿ ಟ್ರೈನ್ನಲ್ಲಿ. ಇದು ಈಗ ರೈಲ್ವೆ ಸ್ಟೇಷನ್ನ ಎದುರುಗಡೆಯ ಕ್ಲಿಪ್ಪಿಂಗ್ಸ್ ಇದು. ಈಗ ರೈಲ್ವೆ ಸ್ಟೇಷನ್ನ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಫಸ್ಟ್ ಟೈಮ್ ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀನಿ ನಾನು. ತುಂಬ ಕ್ಯೂರಿಯಸ್ ಆಗಿದ್ದೀನಿ. 9:30 ಟ್ರೈನ್ಗೆ ಬಂದಿರೋದು ನಾವು. ಹಾಗಾಗಿ ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ. ರೈಲ್ವೆ ಸ್ಟೇಷನ್ ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಟ್ರೈನ್ ಜರ್ನಿ ಅಂತ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹಾಗಾಗಿ ಟ್ರೈನ್ ಬಂತು. 9:30 ಟ್ರೈನ್ಗೆ ಬಂದಿದ್ವಿ, ಆದರೆ ಅದು ಸ್ಟೇಷನ್ ತಲುಪುವಾಗ 9:45 ಆಗಿತ್ತು. ಟ್ರೈನ್ ಬಂದು ನಿಂತಿದೆ. ಇದು ಪ್ಯಾಸೆಂಜರ್ ಟ್ರೈನ್, ಹಾಗಾಗಿ ಸೀಟ್ ಸಿಗೋದಕ್ಕೋಸ್ಕರ ಬೇಗ ಬೇಗ ಸದ್ಯ ಸೀಟ್ ಸಿಕ್ಕಿತು. ನನಗೆ ವಿಂಡೋ ಸೈಡ್ ಸೀಟ್ ಬೇಕಾಗಿತ್ತು, ಆದರೆ ಸಿಗಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಈಗ ಡೋರ್ ಸೈಡ್ ಬಂದು ನಿಂತಿದ್ದೀನಿ. ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್. ನನ್ನ ಹಸ್ಬೆಂಡಿಗೆ ನಾನು ಹೇಳ್ತಾ ಇದ್ದೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಅಂತ. ತುಂಬ ಚೆನ್ನಾಗಿತ್ತು. ಆದರೆ ಫಸ್ಟ್ ಟೈಮ್ ನಿಂತಿದ್ದೆ ಅಲ್ವಾ, ಸ್ವಲ್ಪ ಭಯನೂ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಲ್ಲ. ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಅಂತೂ ವಿಂಡೋ ಸೈಡ್ ಸೀಟ್ ಸಿಕ್ತು. ಆ ಟೈಮ್ಗೆ ಒಂದು ಟ್ರೈನ್ ಕೂಡ ಇದು ಮಾಡ್ತಾ ಕೂತಿದ್ದೀನಿ. ತುಂಬ ಒಳ್ಳೆಯ ವ್ಯೂ. ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು 11:15ಗೆ ಪಯ್ಯನೂರು ತಲುಪಿದ್ವಿ. ಇನ್ನೂ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.